ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪುತ್ತೂರು ತಾಲೂಕಿನಲ್ಲಿ ಕೊರೋನಾ ನಿಯಂತ್ರಣ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ನಿನ್ನೆ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಕೊರೋನಾ ತಡೆಯಲು ಪ್ರತಿ ಪಂಚಾಯತ್ನಲ್ಲಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಸಮಿತಿ ರಚಿಸಿ ಕೊರೋನಾ ಪಾಸಿಟಿವ್ ಬಂದ ವ್ಯಕ್ತಿಗಳ ಕ್ವಾರಂಟೈನ್, ವ್ಯಕ್ತಿಯ ಆರೋಗ್ಯದ ಕಾಳಜಿ ಹಾಗೂ ಆ ಗ್ರಾಮದಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ಹಲವಾರು ಚರ್ಚೆಗಳು ನಡೆದಿದೆ. ಈ ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷರು, ತಹಶೀಲ್ದಾರ್, ಪೌರಾಯುಕ್ತರು, ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಯಾವ ರೀತಿಯಾಗಿ ಮಾಡ್ತೀವಿ, ಹಂಚುಕೋಲಿಯ ಕಾರ್ಯಕ್ರಮ ಹೇಗೆ ಮಾಡ್ತೀವಿ, ಆ ರೀತಿಯಾಗಿ ಯಾಕೆ ಮಾಡ್ತಿದ್ದಾರೆ. ಈಗ ಎಲ್ಲ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲಿ ಪಂಚಾಯತ್ ಮೆಂಬರ್ಗಳನ್ನು ಅಲ್ಲಿ ಯುವಕ ಮಂಡಲ, ಯುವತಿ ಮಂಡಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲರೂ ಸೇರಿಸಿ ನೀವು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮೊದಲು ಮಾಡಬೇಕು. ಅದು ಮಾಡಿದರೆ ಇವಾಗ ಗೊತ್ತಿಲ್ಲ. ಮಾಡದೇ ಇದ್ರೆ ಜನ ಸೇರುವಲ್ಲಿ ಅವರು ಭಾಗವಹಿಸದೇ ಇರುವಂತ ಒಂದು ವಾತಾವರಣ ನಿರ್ಮಾಣ ಮಾಡುವುದು. ಈ ಎಲ್ಲ ಸಂಗತಿಗಳನ್ನು ಆ ಸಾರ್ವಜನಿಕರಿಗೆ ತಿಳಿಯಪಡಿಸುವಂತ ಸಂಗತಿಯನ್ನು ಆ ಒಂದು ನಮ್ಮ PSC ಸೆಂಟ್ರಲ್ಲಿರುವಂಥ ಏನು ಫ್ಲೈಯಿಂಗ್ ಸ್ಕ್ವಾಡ್ ಇರ್ಬೋದು, ಇಲ್ಲ ಯಾರು ಅಲ್ಲಿ ನೇಮಕ ಮಾಡಿದ್ದಾರೆ ಅಧಿಕಾರಿಗಳು, ಆ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ ಕೂಡ ಇವತ್ತು ಸರ್ಕಾರ ಏನು ಮಾಸ್ಕ್ ಹಾಕದೇ ಇರುವವರಿಗೆ ಆ ಒಂದು ಪೆನಾಲ್ಟಿ ಹಾಕುವಂಥ ಕೆಲಸವನ್ನು ಇವತ್ತು ಮಾಡಿದ. ಆ ಪೆನಾಲ್ಟಿ ಹಾಕಲಿಕ್ಕೂ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕು. ಯಾರು PDOಗಳಿದ್ದಾರೆ, ಅಲ್ಲಿಯ ಗ್ರಾಮ ಕರಣಿಕರಿದ್ದಾರೆ, ಅಲ್ಲಿಯ ನಮ್ಮ ಆರೋಗ್ಯ ಕಾರ್ಯಕರ್ತರಿದ್ದಾರೆ, ಇವರು ಜೊತೆಯಾಗಿ ಹೋಗಿ ಆ ಪಂಚಾಯಿತಿಗೆ ಬರುವಂಥವರು, ಅಲ್ಲಿ ರೇಷನ್ ಶಾಪಿಗೆ ಬರುವಂಥವರು, ಅಲ್ಲಿಯ ಸಹಕಾರಿ ಸಂಘ ಇರ್ಬೋದು, ಅಲ್ಲಿಯ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಇದರಲ್ಲಿ ಜನ ಬರ್ತಾರೆ. ಬೆಳಿಗ್ಗೆ ಹೊತ್ತು ಜನ ಸೇರ್ತಾರೆ. ಆ ಜನ ಸೇರ್ಬೇಕಿದ್ರೆ ಅವ್ರು ಮಾಸ್ಕ್ ಹಾಕಿಕೊಂಡು ಬರ್ತಾರ ಇಲ್ವಾ, ಈ ಎಲ್ಲವನ್ನು ಗಮನಿಸುವಂತ ಸಂಗತಿ ಕೂಡ ಮಾಡಬೇಕು ಅಂತ. ಎಲ್ಲ ಕಡೆ ನಾವು ಗಮನಿಸ್ತೇವೆ ಅಂತ ಹೇಳಿದಾಗ ಹೊಸ ಜನ ಕಂಪಲ್ಸರಿಯಾಗಿ ಮಾಸ್ಕ್ ಹಾಕಿಕೊಂಡು ಬರ್ತಾರೆ, ಜನ ಹೆದರ್ತಾರೆ. ಯಾಕಂದ್ರೆ ನಾವು ಸುಮ್ಮನೆ ಪೆನಾಲ್ಟಿ ಕಟ್ಟಬೇಕು ಅಂತೇಳಿ. ಪೆನಾಲ್ಟಿ ಕಟ್ಟುವುದಿಲ್ಲ ಅಂತ ಏನು ಕಂಪಲ್ಸರಿ ಅಲ್ಲ ಅಂತ ಆದಾಗ ಹೊಸ ಮಾಸ್ಕ್ ಹಾಕುವುದನ್ನು ಬಿಡ್ತಾರೆ. ಆ ದೃಷ್ಟಿಯಿಂದ ಒಂದಷ್ಟು ಮಾಸ್ಕಿಗೆ ಹೆಚ್ಚು ಒತ್ತು ಕೊಟ್ಟು ಈ ಕೋವಿಡ್ ಸ್ಪ್ರೆಡ್ ಆಗದಾಗಿ, ಹರಡದಾಗಿ ನಾವು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಮ್ಮ ಗ್ರಾಮ ಮಟ್ಟದಲ್ಲಿ ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ಒಂದಷ್ಟು ಮಾಸ್ಕ್ಗಳ ಬಳಕೆ ಬಗ್ಗೆ ಇವತ್ತು ಬಹಳಷ್ಟು ಜನ ಮಾಸ್ಕ್ ಹಾಕ್ತೇವೆ, ಆದರೆ ಮೂಗನ್ನು ಬಿಟ್ಟು ಹಾಕ್ತೇವೆ, ಬಾಯನ್ನು ಬಿಟ್ಟು ಹಾಕ್ತೇವೆ. ಅದರಲ್ಲಿಯೂ ಸರ್ಜಿಕಲ್ ಮಾಸ್ಕ್ಗಳಿರ್ಬೋದು. ಇವತ್ತು ಕೆಲವರು ಅಂಗಡಿ ಶಾಪಲ್ಲಿ ಕಲರ್ನ ಯಾವುದು ಬಹುಶಃ ಅದರಲ್ಲಿ ಸೈಂಟಿಫಿಕ್ ಆಗಿ ನಮ್ಮ ಇದು ಇದನ್ನು ತಡೆಗಟ್ಟುವಂತ ಇದು ಇರುವುದಿಲ್ಲ ಅಂತ ಮಾಸ್ಕ್ಗಳ ಬಳಕೆ ಕೂಡ ಆಗ್ತದೆ. ಅದರಿಂದ ಆದಷ್ಟು ವೈಜ್ಞಾನಿಕವಾಗಿ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಯಾವ ಏನು M95 ಅಲ್ಲ ಎಲ್ಲ ನಾಗರಿಕರು ಒಂದಷ್ಟು ಒತ್ತಡ ಹಾಕುವಂತ ಸಂಗತಿಯನ್ನು ಮಾಡಿದಾಗ ಬಹುಶಃ ನಮ್ಮಲ್ಲಿ ಆ ಕೋವಿಡ್ ಅನ್ನು ನಿಯಂತ್ರಣಕ್ಕೆ ತರಬಹುದು ಅಂತ. ಈಗ ನಮ್ಮ ಆರೋಗ್ಯ ಇಲಾಖೆಯ ನಮ್ಮ ವೈದ್ಯಾಧಿಕಾರಿಗಳು ಬಾಕಿ ಎಲ್ಲ ವೈದ್ಯಾಧಿಕಾರಿಗಳು ಹೇಳಿದ ಪ್ರಕಾರ ಏಪ್ರಿಲಿಂದ ನಮ್ದು ಕೋವಿಡ್ ಈಗ ಜಾಸ್ತಿ ಆಗ್ತಾ ಇದೆ, ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏಪ್ರಿಲಿಂದ ಸರಿಯಲ್ಲ, ಏಪ್ರಿಲ್ ತನಕ ನಮ್ಮ ಏನು ತಾಲೂಕು ಆಸ್ಪತ್ರೆಯಲ್ಲಿದ್ದಂಥ ಕೋವಿಡ್ ಪೇಷಂಟ್ಗಳು ಇರಲಿಲ್ಲ. ಆಮೇಲಿಂದ ಈಗ ಪೇಷಂಟ್ಗಳು ಆದ್ರಿಂದ ಏಪ್ರಿಲಿಂದ ಈಗ ಸಿವಿಯರ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ, ಕೋವಿಡ್ ವೇಗ ಪಡ್ಕೊಳ್ತಾ ಇದೆ. ಅದನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಅಷ್ಟೇ ವೇಗವಾಗಿ ನಾವು ಮಾಡಬೇಕು. ಅದಕ್ಕೆ ಬೇಕಾಗಿ ನಾವು ಅಗ್ರೆಸಿವ್ ಆಗಿ ಈ ಟಾಸ್ಕ್ ಫೋರ್ಸ್ಗಳು, ಫ್ಲೈಯಿಂಗ್ ಸ್ಕ್ವಾಡ್ಗಳು ಏನಿದೆ ಇದೆಲ್ಲ ಕೆಲಸ ಮಾಡಬೇಕು ಅಂತ ಈ ಸಭೆಯನ್ನು ಆಯೋಜನೆ ಮಾಡಿದೆ. ಇದಕ್ಕೆ ಇಡೀ ತಾಲೂಕಿನ ಆಡಳಿತ, ನಮ್ಮ ಸಹಾಯಕ ಆಯುಕ್ತರು ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, DO ಇರ್ತಾರೆ, ನಮ್ಮ ಪೌರಾಯುಕ್ತರು, ನಮ್ಮ ಜನಪ್ರತಿನಿಧಿಗಳು, ಎಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ಜೊತೆಯಾಗಿ ಇವತ್ತು ನಾವು ಕೋವಿಡ್ನ ಸುರುವಿನ ಅಲೆ ಹೇಗೆ ಇಲ್ಲಿ ಆರಂಭ ಆದಾಗ ನಾವು ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತಗೊಂಡು ನಿಯಂತ್ರಣಕ್ಕೆ ತಂದೆವು. ಅದೇ ರೀತಿಯಲ್ಲಿ ಇದನ್ನು ಕೂಡ
ನಿಯಂತ್ರಣಕ್ಕೆ ತರಬೇಕು. ಯಾವತ್ತೂ ಬಹುಶಃ ನಮ್ಮಲ್ಲಿ ಲಾಕ್ಡೌನ್ ಆಗದ ಹಾಗೆ ನಾವು ಮುಂಜಾಗ್ರತಾ ಕ್ರಮವನ್ನು ಈ ರೀತಿಯಾಗಿ ತಗೊಳ್ಬೇಕು ಅಂತೇಳಿ ನಾನು ಈ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಸಹಾಯಕ ಆಯುಕ್ತರು, ನಗರಸಭೆಯ ಅಧ್ಯಕ್ಷರು, ತಹಸೀಲ್ದಾರರು, ಪೌರಾಯುಕ್ತರು ಎಲ್ಲ ಸೇರಿಕೊಂಡು ನಾವು ಇವತ್ತು ಪ್ರಮುಖ ಇಲಾಖೆಯ ಅಧಿಕಾರಿಗಳನ್ನು ಮಾತ್ರ ಕರೆದಿದ್ದೇವೆ. ಆದರೆ ಇನ್ನೊಂದಷ್ಟು ಅಧಿಕಾರಿಗಳ ಅವಶ್ಯಕತೆ ಇದೆ. ಇನ್ನು ಒಂದು ವಾರದಲ್ಲಿ ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತಿರುವಂಥ ಈ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಪುತ್ತೂರು ತಾಲೂಕಿನಲ್ಲಿ ಇವತ್ತು ನಗರಸಭೆಯ ಅಧ್ಯಕ್ಷರು, ಸಹಾಯಕ ಆಯುಕ್ತರು, ತಹಸೀಲ್ದಾರರು, ಪೌರಾಯುಕ್ತರು, ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಸೇರಿಕೊಂಡು ಆ ಒಂದು ಕೋವಿಡನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಒಂದಷ್ಟು ಟಾಸ್ಕ್ ಫೋರ್ಸ್ಗಳನ್ನು, ಅದೇ ರೀತಿಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ರಚನೆ ಮಾಡಿಕೊಂಡು ಪ್ರತಿ ಪಂಚಾಯಿತಿಯಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಅಲ್ಲಿ ಕೋವಿಡ್ ಯಾರ್ಯಾರು ಪಾಸಿಟಿವ್ ಬಂದಂಥ ವ್ಯಕ್ತಿಗಳಿದ್ದಾರೆ ಅವರ ಬಗ್ಗೆ ಕ್ವಾರಂಟೈನ್, ಅವರ ಆರೋಗ್ಯದ ಬಗ್ಗೆ ಮತ್ತು ಆ ಗ್ರಾಮದಲ್ಲಿ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಮಾಡುವ ಮುಖಾಂತರ ಅವರ ನೇತೃತ್ವದಲ್ಲಿ ಅಲ್ಲಿ ಜಾಗೃತಿ ಮೂಡಿಸುವಂಥದ್ದು ಮತ್ತು ಕೋವಿಡನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಸರಿಯಾದಂಥ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪುತ್ತೂರು ತಾಲೂಕಲ್ಲಿರುವಂಥ 7 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು PSC ಮಟ್ಟದಲ್ಲಿ ಈ ಸಮಿತಿಗಳ ಮತ್ತು ಅಧಿಕಾರಿಗಳ ನೇಮಕ ಆಗಿದೆ. ಇವತ್ತು ಪುತ್ತೂರಲ್ಲಿ ಒಟ್ಟು 62 ಪಾಸಿಟಿವ್ ಕೇಸುಗಳು ಮತ್ತು ಆ್ಯಕ್ಟಿವ್ ಕೇಸುಗಳಿದೆ. ಅದರಲ್ಲಿ 50 ಜನ ಇವತ್ತು ಮನೆಯಲ್ಲಿ ಗೃಹ ಬಂಧನದಲ್ಲಿದ್ದಾರೆ, ಅಂದರೆ ಕ್ವಾರಂಟೈನಲ್ಲಿದ್ದಾರೆ, ಹೋಮ್ ಕ್ವಾರಂಟೈನ್. 12 ಜನ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ 4 ಜನ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾರೆ. ಬಾಕಿಯವರು ವಿವಿಧ ಖಾಸಗಿ ಆಸ್ಪತ್ರೆ ಮತ್ತು ಮಂಗಳೂರಿನ ವೆನ್ಲಾಕಲ್ಲಿದ್ದಾರೆ. ಇವತ್ತು ಯಾರ್ಯಾರ ಆರೋಗ್ಯದ ಬಗ್ಗೆ ಇವತ್ತು ಗಮನ ಕೊಡಬೇಕು ಅಂತೇಳಿ ನಾವು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇವತ್ತು ಪಾಸಿಟಿವ್ ಕೇಸುಗಳು ಬಂದಾಗ ಅವರನ್ನು ತಕ್ಷಣ ಆಂಬುಲೆನ್ಸಲ್ಲಿ ಕರ್ಕೊಂಡು ಬರಲಿಕ್ಕೂ ಆಂಬುಲೆನ್ಸಿನ ವ್ಯವಸ್ಥೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ಆ ರೋಗಿಗಳಿಗೆ ಆಕ್ಸಿಜನ್ ಮತ್ತು ಅಲ್ಲಿ ವೆಂಟಿಲೇಟರ್ನ ವ್ಯವಸ್ಥೆ ಎಲ್ಲವನ್ನು ಇವತ್ತು ಮಾಡುವ ದಿಸೆಯಿಂದ ಇವತ್ತು ಚರ್ಚೆ ಮಾಡಿದ್ದೇವೆ ಮತ್ತು ಆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಕೋವಿಡ್ ಹರಡುವಂಥ ಸಂದರ್ಭದಲ್ಲಿ ಇವತ್ತು ಒಂದಷ್ಟು ಕೋವಿಡ್ ಬೆಡ್ಗಳನ್ನು ಇವತ್ತು ತಾಲೂಕು ಆಸ್ಪತ್ರೆಯಲ್ಲಿ 26 ಬೆಡ್ಗಳನ್ನು ಮತ್ತು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಒಂದಷ್ಟು ಬೆಡ್ಗಳು, ಹೀಗೆ ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಒಂದಷ್ಟು ಬೆಡ್ಗಳನ್ನು ಈಗಾಗಲೇ ನಾವು ಗೊತ್ತು ಮಾಡಿದ್ದೇವೆ. ಹಾಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಆದಾಗ, ಸಿಂಪ್ಟಮ್ಯಾಟಿಕ್ ಇದ್ದಾಗ ನಾವು ಅಂಥವರಿಗೆ 100ಕ್ಕೆ 100 ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ನಗರಸಭೆ ಕೋವಿಡ್ ಹರಡುವಂಥ ಈ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನಗರದ ಒಳಗಡೆ ಆ ಫ್ಲೈಯಿಂಗ್ ಸ್ಕ್ವಾಡ್ ಮುಖಾಂತರ ಜಾಗೃತಿ ಮೂಡಿಸುವಂಥ ಕೆಲಸ, ಒಂದು ಮೈಕ್ ಅನೌನ್ಸ್ಮೆಂಟ್, ಇನ್ನೊಂದು ಹೋಮ್ ಗಾರ್ಡ್ಗಳ ನೇತೃತ್ವದಲ್ಲಿ ಆ ಒಂದು ಜನದಟ್ಟಣೆ ಇರುವಲ್ಲಿಗೆ ಹೋಗಿ ಅವರಿಗೆ ಮಾಹಿತಿ ಕೊಟ್ಟು ಎಚ್ಚರಿಕೆ ಕೊಟ್ಟು ಮಾಸ್ಕ್ ಇಲ್ಲದವರಿಗೆ ಪೆನಾಲ್ಟಿ ಹಾಕುವಂಥ ಸಂಗತಿಯನ್ನು ಕೂಡ ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಮಾಡಲಿಕ್ಕಿದೆ. ಒಟ್ಟು ಪುತ್ತೂರಿನಲ್ಲಿ ಇವತ್ತು 100ಕ್ಕೆ 100 ಆ ಕೋವಿಡನ್ನು ನಿಯಂತ್ರಣ ಮಾಡಬೇಕು. 100ಕ್ಕೆ 100 49ರಿಂದ 45 ವರ್ಷದಿಂದ 59 ವರ್ಷದವರಿಗೆ ವ್ಯಾಕ್ಸಿನೇಷನ್ ಹಾಕಬೇಕು. ಅದೇ ರೀತಿಯಲ್ಲಿ 60 ವರ್ಷ ದಾಟಿದವರಿಗೂ 100ಕ್ಕೆ 100 ಕೋವಿಡ್ ವ್ಯಾಕ್ಸಿನೇಷನ್ ಹಾಕಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು 1 ತಿಂಗಳ ಆ ಒಂದು ಕಾರ್ಯಯೋಜನೆಯನ್ನು ಹಾಕಿಕೊಂಡು ಆ ಯೋಜನೆಯನ್ನು 100% ನಾವು ಸಾಧನೆ ಮಾಡಲಿಕ್ಕೂ ಇವತ್ತು ನಮ್ಮ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ.
ಒಟ್ಟು ಪುತ್ತೂರಿನಲ್ಲಿ ಕೋವಿಡನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಸಭೆ ಸಮಾರಂಭಗಳನ್ನು ನಿಯಂತ್ರಣ ಮಾಡಬೇಕು. ಸರ್ಕಾರ ಏನು ಒಂದು ಸಂಖ್ಯೆಯನ್ನು ಸಮಾರಂಭಗಳಿಗೆ ಹಾಕಿದ ಅದನ್ನು ಮೀರದ ಹಾಗೆ ನೋಡಿಕೊಳ್ಳುವಂಥ ಸಂಗತಿಯನ್ನು ಎಲ್ಲ ಇಲಾಖೆಗಳು ಮಾಡಬೇಕು ಅಂತೇಳಿ ಇವತ್ತು ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಬಹುಶಃ ಎಲ್ಲ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಕೊಟ್ಟು ಎಲ್ಲ ಅಧಿಕಾರಿಗಳು ಹಿಂದಿನ ಬಾರಿ ಕೋವಿಡ್ ಬಂದಾಗ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದಾರೋ ಅದೇ ರೀತಿ ಕಾರ್ಯಗಳನ್ನು ಮಾಡಲಿಕ್ಕೆ ಬದ್ಧರಾಗಿದ್ದೆ ಅನ್ನುವಂಥ ಮಾತನ್ನು ಇವತ್ತು ಹೇಳಿ ಇವತ್ತಿನಿಂದಲೇ ಎಲ್ಲ ನಮ್ಮ ಅಧಿಕಾರಿಗಳು ಈ ದಿಸೆಯಿಂದ ಕಾರ್ಯತತ್ಪರರಾಗ್ತಿದ್ದಾರೆ.